ರಾಜ್ಯ ಸರ್ಕಾರ ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕಗಳನ್ನು ವಿತರಿಸಲು ಸಂಪೂರ್ಣ ವಿಫಲವಾಗಿದ್ದು ಪಠ್ಯಪುಸ್ತಕದಲ್ಲಿ ಸ್ತ್ರೀಯರಿಗೆ ಅನ್ಯಾಯ ಮಾಡಲಾಗಿದೆ ಅಂತ ಕಾಂಗ್ರೆಸ್ ಮುಖಂಡೆ ದಿವ್ಯಪ್ರಭಾ ಚಿಲ್ತಡ್ಕ ಆರೋಪಿಸಿದ್ದಾರೆ. ಪುತ್ತೂರು ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಹಿಳಾ ಲೇಖಕರು ಬರೆದ ಒಂದೇ ಒಂದು ಗದ್ಯ ಪುಸ್ತಕದಲ್ಲಿ ಮುದ್ರಣವಾಗಿಲ್ಲ. ಯಾಕೆ ಬಿಜೆಪಿ ಸರ್ಕಾರಕ್ಕೆ ಮಹಿಳೆಯರ ಮೇಲೆ ಇಷ್ಟೊಂದು ತಾತ್ಸಾರ ಅಂತ ಪ್ರಶ್ನಿಸಿದ್ರು. ಇನ್ನು ರೋಹಿತ್ ಚಕ್ರವರ್ತಿಯಂತಹ ವ್ಯಕ್ತಿಯನ್ನ ಪಠ್ಯ ಪರಿಷ್ಕರಣಾ ಸಮಿತಿ ಅಧ್ಯಕ್ಷನನ್ನಾಗಿ ಮಾಡಿರುವ ಬಿಜೆಪಿ ಸರ್ಕಾರ ಆರ್ಎಸ್ಎಸ್ನ ಸಿದ್ಧಾಂತಗಳನ್ನು ವಿದ್ಯಾರ್ಥಿಗಳ ತಲೆಗೆ ತುಂಬಿಸುವ ಕೆಲಸವನ್ನ ಮಾಡುತ್ತಿದೆ ಅಂತ ಆರೋಪಿಸಿದ ಅವರು, ಪಾಠ್ಯ ಪುಸ್ತಕ ಸಮಿತಿಯ ಈ ಗೊಂದಲದಿಂದಾಗಿ ವಿದ್ಯಾರ್ಥಿಗಳಿಗೆ ಪಾಠ ಪುಸ್ತಕವನ್ನೇ ನೀಡಲಾಗಿಲ್ಲ. ಇದರಿಂದಾಗಿ ವಿದ್ಯಾರ್ಥಿಗಳ ಪಾಠ ಪ್ರವಚನಕ್ಕೆ ತೊಂದರೆಯಾಗುತ್ತಿದೆ ಎಂದು ಆರೋಪಿಸಿದ ಅವರು, ಹೆಸರಾಂತ ಸಾಹಿತಿಗಳ ಪಠ್ಯಗಳನ್ನು ಪಾಠ ಪುಸ್ತಕದಿಂದ ತೆಗೆಯುವ ಮೂಲಕ ಸಾಹಿತಿಗಳಿಗೆ ಅವಮಾನ ಮಾಡಿದೆ ಎಂದ ಅವರು, ಇದೇ ಕಾರಣಕ್ಕಾಗಿ ಸಾಹಿತಿಗಳು ಇದೀಗ ತಮ್ಮ ಪಠ್ಯಗಳನ್ನು ಪಾಠ ಪುಸ್ತಕದಿಂದ ಹಿಂದಕ್ಕೆ ಪಡೆಯುವಂತೆ ಸರ್ಕಾರವನ್ನ ಒತ್ತಾಯಿಸುತ್ತಿದ್ದಾರೆ ಅಂತ ಹೇಳಿದ್ರು. ಸರ್ಕಾರದ ಈ ನೀತಿಯನ್ನ ವಿರೋಧಿಸಿ ನಾಳೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿದೆ ಎಂದ ಅವರು ಇದೇ ಸಂದರ್ಭದಲ್ಲಿ ಮಾಹಿತಿ ನೀಡಿದರು. 8 ಗದ್ಯಗಳಿದ್ದಾವೆ. ಆದ್ರೂ ಒಬ್ಬ ಒಂದು ಹೆಣ್ಣು ಮಗಳ ಲೇಖಕರ ಪಾಠ ಇಲ್ಲ, ಗದ್ಯಗಳಿಲ್ಲ. ಯಾಕೆ ಈ ತರ ಹೆಣ್ಮಕ್ಳ ಬಗ್ಗೆ ತಾತ್ಸಾರ ಈ ಬಿಜೆಪಿ ಸರ್ಕಾರಕ್ಕೆ? ಯಾಕೆ ಹೆಣ್ಮಕ್ಳಿಗೆ ನೀವು ಬೆಲೆ ಕೊಡ್ತಾ ಇಲ್ಲ? ನೀವು ಯಾಕೆ ಹೆಣ್ಮಕ್ಳ ವಿರುದ್ಧವಾಗಿದ್ದೀರಾ? ಮಾತೆಯರು ಅಂತ ಹೇಳ್ತೀರಾ, ಹೆಣ್ಣು ತಾಯಿ ಸಮಾನ ಅಂತ ಹೇಳ್ತೀರಾ. ಹೆಣ್ಮಕ್ಳು ನಿಮಗೆ ತಾಯಂದಿರಲ್ವಾ? ಅಕ್ಕ ತಂಗಿಯದಿರಲ್ವಾ? ನಿಮಗೆ ಹೆಣ್ಮಕ್ಳು ಮನೆಯಲ್ಲಿ ಇಲ್ವಾ? ಒಬ್ಬ ಹೆಣ್ಣು ಮಗಳ ಒಂದು ಪಠ್ಯವನ್ನ, ಪಾಠ ಅಥವಾ ಗದ್ಯವನ್ನ ನೀವು ಇವತ್ತು ಅಳವಡಿಸ್ಕೊಂಡಿಲ್ಲ ಅಂದ್ರೆ ಇದು ಹೆಣ್ಣು ನಮ್ಮ ಹೆಣ್ಮಕ್ಳಿಗೆ ಅವಮಾನ ಮಾಡಿ, ಸ್ತ್ರೀಯರಿಗೆ ಅವಮಾನ ಮಾಡಿದಂತೆ. ಮೊದಲು ಲಲಿತಾ ನಾಯಕ್ ಅವರ ಪಾಠ ಇರ್ತೀವಿ, ಸಾರಾ ಅಬೂಬಕರ್ ಅವ್ರದೆಲ್ಲ ತೆಗ್ದಾಕ್ಬಿಟ್ಟಿದ್ದೀರ. ಅವ್ರದೆಲ್ಲ ತೆಗ್ದಾಕಿ ಇವತ್ತು ಸೂಲಿಬೆಲೆ ಚಕ್ರವರ್ತಿ ಸೂಲಿಬೆಲೆ. ಮೊದ್ಲು ಇವರೊಂಥರ ಹಳೆ ಕಾಮಿಡಿಯನ್ ಇದ್ದಾರೆ. ಮೊದ್ಲು ಜನ ಇವ್ರು ಮಾತಾಡ್ತಾ ಇದ್ರೆ ಕೋಪ ಮಾಡ್ಕೊಳ್ತಿದ್ರು, ಇವತ್ತು ನಗಾಡ್ತಾರೆ. ಯಾಕೆಂತಂದ್ರೆ ಅವ್ರು ಬಿಡೋದೇ ಸುಳ್ಳು.